ಪಾವಗಡ ಪಟ್ಟಣದ ಜ್ಞಾನಬೋಧಿನಿ ಶಾಲೆಯಲ್ಲಿ ನರ್ಸರಿ ಮಕ್ಕಳಿಗಾಗಿ ಗ್ರಾಜ್ಯುಯೇಷನ್ ಡೇ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಲೆಯ ಅಧ್ಯಕ್ಷರಾದ ಜಿ ಅನಿಲ್ ಕುಮಾರ್ ಇವರು ವಹಿಸಿದರು. ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳು, ಅತಿಥಿಗಳು, ಪ್ರಾಸ್ತಾವಿಕ ನುಡಿಯ ಭಾಷಣಕಾರರಾಗಿ ಶಾಲೆಯ ಕಾರ್ಯದರ್ಶಿಗಳಾದ ಡಾಕ್ಟರ್ ಕೆಎಸ್ ಅನಿಲ್ ಕುಮಾರ್ ಇವರು ಭಾಗವಹಿಸಿದರು. ಈ ಕಾರ್ಯಕ್ರಮದ ಉಸ್ತುವಾರಿಯನ್ನು ಶಾಲೆಯ ಮುಖ್ಯೋಪಾಧ್ಯಾಯಿನಿ ಸಂಧ್ಯಾ ರಾಣಿ ಇವರು ವಹಿಸಿದರು. ನರ್ಸರಿ ಶಾಖೆಯ ಸಂಯೋಜಕಿಯಾದ ಕುಮಾರಿ ಡಯಾಣ ನೇತೃತ್ವ ವಹಿಸಿದರು. ಶಾಲಾ ಶಿಕ್ಷಕ ಸಿಬ್ಬಂದಿ ವರ್ಗ ಹಾಗೂ ಶಿಕ್ಷಕೇತರ ಸಿಬ್ಬಂದಿ ವರ್ಗದವರು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಿದರು. ವರದಿ ನಂದೀಶ್ ನಾಯ್ಕ. ನಾವು ಆಕ್ಚುಲಿ ಬಂದಾಗ ನಾನು ಇಲ್ಲಿ LKG 10th ಸ್ಟ್ಯಾಂಡರ್ಡ್ ತನಕ ನಾನು ಇಲ್ಲೇ ಓದಿದ್ದು. ಸೊ ಅವಾಗ ಇದೆಲ್ಲ ಕ್ರೀಡೆ ಅನ್ನೋದೇನು ಇರಲಿಲ್ಲ. ನಾವು ಮತ್ತೆ ಇದೇ ಸ್ಕೂಲ್ ಬೇಡ ಅಂತ ಬೇರೆ ಸ್ಕೂಲ್ ಎಲ್ಲ ನಾವು ಸರ್ಚ್ ಮಾಡ್ತಾ ಇದ್ದಾಗ ನಮಗೆ ಸಂಧ್ಯಾ ಮಿಸ್ ಅವರು ರೆಫರ್ ಮಾಡಿದ್ರು. ಅವಾಗಿರೋ ಎಜುಕೇಶನ್ ಬೇರೆ, ಇವಾಗಿರೋ ಎಜುಕೇಶನ್ ಬೇರೆ ಅಂತ. ಸೊ ನಾವು ಬಂದು ಇಲ್ಲೆಲ್ಲ ನೋಡಿದ್ವಿ, ಲ್ಯಾಬ್ ಇರ್ಬೋದು, ಎಲ್ಲ ಮಾಡಿರ್ಬೋದು. ಆ ಕ್ರೀಡೆ ಅನ್ನೋದು ಆಕ್ಟಿವಿಟಿ ಮಾಡಿ ಇಂಪ್ಲಿಮೆಂಟ್ ಮಾಡಿದ್ರೆ ಮಕ್ಕಳಿಗೆ ಬಹಳ ಹೆಲ್ಪ್ ಆಯಿತು. ಯಾಕಂದ್ರೆ ಅವತ್ತು ನಾವು ಏನು ಬಂದು ನೋಡಿದ್ವಿ, ಬಟ್ ಇವತ್ತು ಅದು ಔಟ್ಪುಟ್ ನಮ್ಮ ಮಗುವಲ್ಲಿ ನಾವು ನೋಡಿದ್ವಿ. ಇಷ್ಟೊಂದು ಬಂದು ಸ್ಪೀಚ್ ಮಾಡಿದ್ರು. ಸೊ ಅವ್ರು ಮಾತಾಡೋದು ಕೂಡ ಕಷ್ಟ ಬಿಟ್ಟಿದ್ದು. ಇವತ್ತು ಬಂದು ಒಂದು ಸ್ಟೇಜ್ ಮೇಲೆ ಸ್ಪೀಚ್ ಮಾಡ್ತೇನೆ ಅಂತಂದ್ರೆ ಇಲ್ಲ, ಒಂದು ಎಷ್ಟೇ ಕಷ್ಟ ವರ್ಡ್ ಇರ್ಬೋದು, ಬಟ್ ಅವಳು ಅದನ್ನ ಕ್ಲೀನ್ ಆಗಿ ಅದನ್ನ ಸ್ಪೆಲ್ ಮಾಡಿಬಿಟ್ಟು. ಬಟ್ ನಾವು 10th ಸ್ಟ್ಯಾಂಡರ್ಡ್ ತನಕ ಕೂಡ ನಾವು ಅದನ್ನ ಸ್ಪೆಲ್ ಮಾಡಕ್ ಆಗ್ತಿರ್ಲಿಲ್ಲ. ಒಂದು ವರ್ಡ್ ಯಾವುದೇ ತಗೊಂಡು ನಾವು ಅದನ್ನ ಪ್ರೊನೌನ್ಸ್ ಮಾಡಕ್ ಆಗ್ತಿದ್ವಿ. ಆ ಎಫರ್ಟ್ ಅವರು ಕ್ಲಾಸಿಕ್ ಶಾಬಾಸ್ ಮೇಡಮ್ ಇರ್ಬೋದು, ಅವರಿಂದಾನೇ ಅವ್ರಿಗೆ ಶಿಫ್ಟ್ ಆಗಿರೋದನ್ನ ನಾವು ಓಪನ್ ಆಗಿ ಹೇಳಕ್ ಇಷ್ಟಪಡ್ತೀವಿ. ಇಲ್ಲ ಒಂದು ಟೀಚರ್ ಎಫರ್ಟ್ ಇಲ್ಲಾಂದ್ರೆ ಒಂದು ಮಗು ಯಾರು ಇಷ್ಟು ರೆಡಿ ಆಗಕ್ಕಾಗಲ್ಲ. ವಿತಿನ್ 2 days ಅಲ್ಲಿ ಅವಳ ಸ್ಪೀಚ್ ನ ಕಲ್ತ್ಕೊಂಡು ಇವತ್ತು ಅದನ್ನ ಇಲ್ಲಿ ಎಕ್ಸಿಕ್ಯೂಟ್ ಮಾಡಿ ಅಂತಂದ್ರೆ ಒಂದು ಎಫರ್ಟ್, ಟೀಚರ್ ಎಫರ್ಟ್ ಇದ್ರೇನೆ ಒಂದು ಸ್ಟೂಡೆಂಟ್ ಮೇಲೆ ಬರಕ್ ಸಾಧ್ಯ. ಸೊ ಇದೇ ತರ ಅಪ್ ಟು 10th ಅನಿಲ್ ಕುಮಾರ್ ಸರ್ ಹೇಳಿದಾಗ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಹಂಗೆ ಕಂಟಿನ್ಯೂ ಮಾಡ್ತಾ ಹೋದ್ರೇನೆ ಮಕ್ಕಳು ಇಂಪ್ರೂವ್ಮೆಂಟ್ ಆಗಕ್ ಸಾಧ್ಯ. ನಾವೆಲ್ಲೂ ಬೆಂಗಳೂರಿಗೆ ಸೇರಿಸ್ಬೇಕು, ಅದೆಲ್ಲ ಬೇಡ. ಇವಾಗ ನಮ್ಮ ಜ್ಞಾನಬೋಧಿ ಸ್ಕೂಲೇ ಇಷ್ಟೊಂದು ಮುಂದೆ ಬಂದಿದೆ ಅಂತಂದ್ರೆ ಸೊ ಅಪ್ ಟು 10th ನಾವೆಲ್ಲೂ ಹೋಗೋದೇ ಬೇಡ. ಇದೇ ಕ್ರೀಡೋ ತರ ಇನ್ನ ಹೊಸ ಇಂಪ್ಲಿಮೆಂಟ್ ಮಾಡಬೇಕು ಜ್ಞಾನಬೋಧಿ ಸ್ಕೂಲ್ ಅವರು. ಸೊ ಇದೇ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು.